ಅವನಿಗೆ 11 ವರ್ಷದಿಂದ ಕೂಡ ಇದು ತಲೆಸೀಮೆ ಅಂತ ಒಂದು ಕಾಯಿಲೆ. ಆಪರೇಷನ್ಗೆ ಸುಮಾರು ಒಂದು 25 ಲಕ್ಷ ಅಂತ ಆಗಿದೆ. ಮಕ್ಕಳ ಆಟ ನೋಡುವುದೆಂದರೆ ಖುಷಿ. ತಮ್ಮ ಮಗುವಿನ ನಗು ತುಂಟತನವನ್ನ ನೋಡಿ ತಮ್ಮಲ್ಲಿರುವ ದುಃಖ ದುಗುಡವನ್ನ ತಂದೆ ತಾಯಿ ಮರೆತು ಬಿಡುತ್ತಾರೆ. ಆದರೆ ಇಲ್ಲೊಂದೆಡೆ ವಿದ್ಯೆ ಕಲಿತು ಮುಂದಕ್ಕೆ ತಮ್ಮನ್ನ ಸಾಕಿ ಸಲಹಬೇಕಾದ ಮಗನೇ ಅನಾರೋಗ್ಯವಂತನಾಗಿದ್ದು ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿಯ ಖರ್ಚಾಗಲಿದ್ದು ಹಣ ಹೊಂದಿಸುವುದಕ್ಕೆ ಸಾಧ್ಯವಾಗದೆ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ ಪೋಷಕರು. ಈತನ ಹೆಸರು ದಿಗಂತ್. ಬಂಟ್ವಾಳ ತಾಲೂಕಿನ ಒಕ್ಕೆತ್ತೂರು ಮಂಜಲಾಡಿ ಮಂಜಪ್ಪ ಗೌಡರ ಪುತ್ರ. ಒಕ್ಕೆತ್ತೂರು ಸರಕಾರಿ ಶಾಲೆಯಲ್ಲಿ 8ನೆಯ ತರಗತಿಯಲ್ಲಿ ಕಲಿಯುತ್ತಿರುವ ಈತನಿಗೆ 12 ವರ್ಷ ಪ್ರಾಯವಾಗಿದೆ. ನೋಡಲು ಲವಲವಿಕೆಯಿಂದ ಇದ್ದರೂ ತಿಂಗಳಾಂತ್ಯಕ್ಕೆ ಈತನಿಗೆ ರಕ್ತ ಕೊಡಲೇಬೇಕಾಗುತ್ತದೆ. ಇಲ್ಲದಿದ್ದರೆ ಮುಖ ಬಿಳಿಚಿಕೊಳ್ಳುತ್ತದೆ. ಜ್ವರ ಬಂದರೆ ಕಡಿಮೆಯಾಗುವುದೇ ಇಲ್ಲ. ಹೌದು, ಬಿಳಿ ರಕ್ತ ಕಣದ ಉತ್ಪತ್ತಿಯಾಗದೇ ಇರುವ ಕಾಯಿಲೆಯಾಗಿರುವ ತಲೆಸೇಮಿಯಾದಿಂದ ಬಳಲುತ್ತಿರುವ ಈ ಬಾಲಕನಿಗೆ ಈಗ ನೆರವಿನ ಹಸ್ತ ಬೇಕಾಗಿದೆ. ಕೂಲಿ ಕೆಲಸ ಮಾಡಿಕೊಂಡು ಬದುಕುತ್ತಿರುವ ಬಡ ಕುಟುಂಬದಲ್ಲಿ ಜನಿಸಿದ ದಿಗಂತ್ನ ಬದುಕನ್ನು ಹಸನು ಮಾಡಲು ಮಾನವೀಯ ಹೃದಯಗಳ ಸಹಾಯವನ್ನ ಯಾಚಿಸುತ್ತಿದೆ ಈ ಕುಟುಂಬ. ದಿಗಂತ್ ತಮ್ಮ ಅವನಿಗೆ 11 ವರ್ಷದಿಂದ ಕೂಡ ಇದು ತಲೆಸೀಮೆ ಅಂತ ಒಂದು ಕಾಯಿಲೆ ಇದೆ. ಅಂದರೆ ಅವನಿಗೆ ಬ್ಲಡ್ ಆಗುವುದಿಲ್ಲ. ಬ್ಲಡ್ ಆಗಬೇಕಾದ್ರೆ ಅವನಿಗೆ ಒಂದು ಅಸ್ಥಿ ಮಜ್ಜೆ ಅಂತ ಉಂಟು, ಅದು ಅವನಿಗೆ ಉತ್ಪತ್ತಿಯೇ ಆಗುವುದಿಲ್ಲ. ಹಾಗಾಗಿ ಅವನಿಗೆ ಬ್ಲಡ್ ಉತ್ಪತ್ತಿ ಆಗಲಿಕ್ಕೆ ಇದು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಆಪ್ರೇಷನ್ಗೆ ಸುಮಾರು ಒಂದು 25 ಲಕ್ಷ ಅಂತ ಆಗಿದೆ. ಆದರೆ ನಮಗೆ ಸಂಕಲ್ಪ ಟ್ರಸ್ಟ್ ಅವರು ಒಂದು 9 ಲಕ್ಷಕ್ಕೆ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ತುಂಬ ಬಡವರು, ಹಾಗಾಗಿ ದಾನಿಗಳ ಸಹಾಯವನ್ನು ಕೇಳ್ತಿದ್ದೇವೆ. ನನಗೆ ಇದು ಬೋನಿ ಮ್ಯಾಚ್ ಅದು ನಂದು ಎಲ್ಲರ ದಾನಿಗಳ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ನಾವು ಕೇಳಿಕೊಳ್ತಿದ್ದೇವೆ. ಇದು ಬ್ಯಾಂಗ್ಳೂರು ಮಹಾವೀರ್ ಭಗವಾನ್ ಜೈನ್ ಹಾಸ್ಪಿಟಲಲ್ಲಿ ಆಪರೇಷನ್ ಆಗುವುದು. ಅವರು ನಮಗೆ ಎಲ್ಲ ರೀತಿಯಲ್ಲಿ ಸಹಕರಿಸ್ತಿದ್ದಾರೆ. ದಿಗಂತ್ ಹುಟ್ಟಿದ 2.5 ವರ್ಷಕ್ಕೆ ಈ ಕಾಯಿಲೆ ಆತನಿಗೆ ಅಂಟಿಕೊಂಡು ಬಿಟ್ಟಿದೆ. ಮನುಷ್ಯನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಶಕ್ತಿ ಇರುವುದು ಬಿಳಿ ರಕ್ತ ಕಣಗಳಿಗೆ ಮಾತ್ರ. ಈ ಬಿಳಿ ರಕ್ತ ಕಣಗಳು ಉತ್ಪತ್ತಿಯಾಗದೇ ಇದ್ದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ ಮತ್ತು ಯಾವುದಾದರೂ ಕಾಯಿಲೆ ಬಂದರೆ ಅದು ಕಡಿಮೆಯಾಗುವುದಿಲ್ಲ. ದಿಗಂತ್ನ ದೇಹದಲ್ಲಿ ಇಂತಹ ಬಿಳಿ ರಕ್ತ ಕಣಗಳ ಉತ್ಪತ್ತಿ ನಿಂತು ಇಂದಿಗೆ ಹಲವು ವರ್ಷಗಳೇ ಕಳೆದು ಹೋಗಿದೆ. ಸಾಮಾನ್ಯ ಜ್ವರ ಬಂದರೂ ಕೂಡ ಮೆದುಳಿಗೆ ಹತ್ತಿಕೊಳ್ಳುತ್ತದೆ. ಆರಂಭದಲ್ಲಿ ಪುತ್ತೂರು ಮಂಗಳೂರಿನ ಹಲವು ವೈದ್ಯರ ಸಲಹೆ ಔಷಧಿ ತೆಗೆದುಕೊಂಡರೂ ಕಾಯಿಲೆ ವಾಸವಾಗಿಲ್ಲ ಎಂದು ಮಂಜಪ್ಪ ಗೌಡರು ಹೇಳುತ್ತಾರೆ. ದೇಹದಲ್ಲಿ ಬಿಳಿ ರಕ್ತ ಕಣಗಳ ಉತ್ಪತ್ತಿ ಇಲ್ಲದೆ ಇರುವುದರಿಂದ ಹೊರಗಿನಿಂದ ರಕ್ತ ಕೊಡಬೇಕಾಗುತ್ತದೆ. ಅದೇ ರೀತಿ ದಿಗಂತ್ಗೆ ಆರಂಭದಲ್ಲಿ ತಿಂಗಳಿಗೆ 1 ಬಾರಿ ರಕ್ತ ಕೊಡಲಾಗುತ್ತಿತ್ತು. ಇದೀಗ 15ರಿಂದ 20 ದಿವಸಕ್ಕೊಮ್ಮೆ ರಕ್ತ ಕೊಡಬೇಕಾಗುತ್ತದೆ ಎನ್ನುತ್ತಾರೆ ಮಂಜಪ್ಪ ಗೌಡರು. ರಕ್ತ ಕೊಡದೆ ಹೋದರೆ ಆತನ ಮುಖ ಮೈ ಎಲ್ಲ ಬಿಳಿಚಿಕೊಳ್ಳುತ್ತದೆ ಎಂದು ಹೇಳುತ್ತಾರೆ. ದಿಗಂತ್ ನನ್ನ ಮಗ 6 ತಿಂಗಳಿನಿಂದ ಅವನಿಗೆ ಇದು ಬ್ಲಡ್ ಉತ್ಪತ್ತಿ ಆಗುವುದಿಲ್ಲ ಅಂತ ಹೇಳಿ ಡಾಕ್ಟ್ರು BC ರೋಡ್ KG ಸಿಣಿಯಲ್ಲಿ ಹೇಳಿದರು. ಅದಕ್ಕೆ ನಾವು ಟೆಸ್ಟ್ ಮಾಡಿ ಮಂಗಳೂರು ವೆನ್ಲಾಕ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಬ್ಲಡ್ ಕೊಟ್ಟು ಒಂದು ವರ್ಷ 9 ತಿಂಗಳ ನಂತರ ಅವನಿಗೆ ಬ್ಲಡ್ ಕೊಟ್ಟು ಆಮೇಲೆ ಈಗ 13 ವರ್ಷ ಆಯಿತು. 13 ವರ್ಷದಿಂದ ನಾವು ಬ್ಲಡ್ ಕೊಟ್ಟು ಅವನಿಗೆ ಬೋನ್ ಮ್ಯಾರೋ ಸರ್ಜರಿ ಮಾಡಬೇಕಂತ ಹೇಳಿಕೊಂಡಿದ್ದರು. ಅದಕ್ಕೆ ನಾವು ನಮ್ಮಲ್ಲಿ ಹಣ ಇಲ್ಲ, ನಮ್ಮ ಊರಿನವರು ಮತ್ತು ನಮ್ಮ ಬಂಧು ಬಾಂಧವರೆಲ್ಲ ನಮಗೆ ಸಹಾಯ ಮಾಡಬೇಕಾಗಿ ವಿನಂತಿಸುತ್ತೇವೆ. ಬೇರೆ ಆಸ್ಪತ್ರೆಯಲ್ಲಿ ನಮಗೆ ಒಂದು ಹಾಸ್ಪಿಟಲಲ್ಲಿ 20 ಲಕ್ಷ ಬೆಂಗಳೂರಲ್ಲಿ, ಮತ್ತೊಂದು ಚೆನ್ನೈಯಲ್ಲಿ 25 ಲಕ್ಷ ಅಂತ ಹೇಳಿ, ಮತ್ತು ನಮ್ಮ ಸಂಕಲ್ಪ ಟ್ರಸ್ಟ್ನಲ್ಲಿ ಬೆಂಗಳೂರಲ್ಲಿ ಅವರು ಭಗವಾನ್ ಜೈನಲ್ಲಿ ನಾವು 9 ಲಕ್ಷ ನೀವು ಮಾಡಬೇಕು, ಇಲ್ಲ ಆದರೆ ನಿಮ್ಮ ಮಗುವನ್ನು ಉಳಿಸಿಕೊಳ್ಳಲು ಸಾಧ್ಯ ಎಂದು ಹೇಳಿದ್ದಾರೆ. ಆದಾಯ ತುಂಬ ಕಡಿಮೆ, ಕೂಲಿ ಕೆಲಸ ಮಾಡಿಕೊಂಡು ಇರುವುದು. ಅದಕ್ಕೆ ನಾವು ನಮ್ಮ ಊರಿನವರಲ್ಲೆಲ್ಲ ಸ್ವಲ್ಪ ನಮಗೆ ನಮ್ಮ ಮಗುವಿಗೆ ಸ್ವಲ್ಪ ಹಣ ಎಲ್ಲ ಇದು ಸಹಾಯ ಮಾಡಬೇಕಾ ಅಂತ ಕೇಳಿಕೊಳ್ಳುತ್ತೇವೆ. 15 ವರ್ಷದ ಬುಕ್ಕನ್ನು ತಿರುಗೋರೆ ತಿಂಗಳು 2 ಸಾರಿ പോകുന്നുണ്ട് ಕೂಡಲೇ ಹಾಸ್ಪಿಟಲ್ಗೆ ಅಂಚೆ ಮೊದಲ ಬೆಂಗಳೂರು ಹೋದಕ್ಕೆ 1 ಲಕ್ಷ ಮಾಡ್ಕೊಂಡು ಗೇಟ್ ಬಂತೀರಿ ಹೆಂಗಲ್ಲದಲ್ಲ ಕಾಸಜ್ಜಿ. ದಿಗಂತ್ನ ತಾಯಿ ಸುಮತಿ ಹಾಗೂ ತಂದೆ ಮಂಜಪ್ಪ ಇಬ್ಬರು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುವವರು. ತಮ್ಮ 3 ಮಕ್ಕಳಲ್ಲಿ
ಇಬ್ಬರು ಹೆಣ್ಮಕ್ಕಳನ್ನ ಓದಿಸುತ್ತಿದ್ದಾರೆ. ಇದೀಗ ಒಬ್ಬನೇ ಮಗನ ಬದುಕು ಬಂಗಾರವಾಗಬೇಕಾದರೆ, ಆತನಿಗೆ ಅಂಟಿದ ಕಾಯಿಲೆ ದೂರವಾಗಬೇಕಾದರೆ ಮೂಲೆ ಮಜ್ಜೆಯ ಕಸಿ ಶಸ್ತ್ರಚಿಕಿತ್ಸೆ ಮ್ಯಾರೋ ಟ್ರಾನ್ಸ್ಮಿಟರ್ನಿಂದ ಮಾತ್ರ ಸಾಧ್ಯ ಎಂದು ಹೇಳಿದ್ದಾರೆ ಬೆಂಗಳೂರಿನ ವೈದ್ಯರು. ಆದರೆ ಇದಕ್ಕೆ ಸುಮಾರು 9 ಲಕ್ಷ ರೂಪಾಯಿಗಳಷ್ಟು ಖರ್ಚು ಇದೆ ಎಂದಿದ್ದಾರೆ. ಆದರೆ ಅಷ್ಟೊಂದು ಹಣವನ್ನ ಹೊಂದಿಸುವುದು ಇವರಿಗೆ ಕಷ್ಟ ಸಾಧ್ಯವಾಗಿದೆ. ಮಗನಿಗಾಗಿ ಈಗಾಗಲೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದ ತಂದೆ ತಾಯಿ ಇದೀಗ ಅಸಹಾಯಕರಾಗಿದ್ದಾರೆ. ಆದ್ದರಿಂದ ಸಹೃದಯಿ ಬಂಧುಗಳು ತಮ್ಮ ಕೈಯಲ್ಲಾದ ಸಹಾಯ ಮಾಡಿ ತಮ್ಮ ಮಗನಿಗೆ ಅಂಟಿದ ಕಾಯಿಲೆಯನ್ನ ಗುಣ ಮಾಡಲು ನೆರವಾಗಿ ಎಂದು ಕೇಳಿಕೊಂಡಿದ್ದಾರೆ. ನಾನು 8th ಸ್ಟ್ಯಾಂಡರ್ಡ್ ಹೋಗ್ತಿದ್ರು ಶಾಲೆ. ನನಗೆ ಬ್ಲಡ್ ಕೊಡುವುದು ತಿಂಗಳಿಗೆ 2 ಸತಿ. ನನಗೆ ಊರಿನವರು ಮತ್ತು ಬಂಧು ಬಾಂಧವರು ಎಲ್ಲರೂ ಸಹಾಯ ಮಾಡಬೇಕೆಂದು ವಿನಂತಿ. ತಾನು ಬೆಳೆದು ಮತ್ತೊಬ್ಬರ ಬಾಳಿಕೆ ಬೆಳಕಾಗಬಹುದಾದ ಮಗುವೊಂದರ ನಾಳೆಯ ಭವಿಷ್ಯಕ್ಕೆ ಪೋಷಕರು ನಿಮ್ಮ ಸಹಕಾರವನ್ನ ಕೋರಿದ್ದಾರೆ. ಸಾಧ್ಯವಿದ್ದವರು ಧನ ಸಹಾಯವನ್ನ ಮಾಡಿ ಆತನ ಚಿಕಿತ್ಸೆಗೆ ನೆರವಾಗೋಣ. ಮಗು ಗುಣಮುಖವಾಗಿ ಉಜ್ವಲ ಭವಿಷ್ಯ ಆತನದ್ದಾಗಲಿ ಎಂಬುದೇ ಸುದ್ದಿಯ ಆಶಯ. ಕ್ಯಾಮರಾ ಪರ್ಸನ್ ಸಮದ್ ಜೊತೆಗೆ ರಮೇಶ್ ಕೆಮ್ಮಾಯಿ, ಸುದ್ದಿ ನ್ಯೂಸ್, ಪುತ್ತೂರು.